ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 9ನೇ ಅಧ್ಯಾಯ ಶ್ಲೋಕ 307. ಕರ್ಣಾಮೃತ ಸಮವಸ್ತು ನಾಹಿ ತ್ರಿಭುವನೆ ಯಾಹ ಹೈತೆ ಹಾಯ ಕೃಷ್ಣೇ ಶುದ್ಧ ಪ್ರೇಮ ಜ್ಞಾನೆ. ಈ ಕೃಷ್ಣ ಕರ್ಣಾಮೃತಕ್ಕೆ 3 ಲೋಕಗಳಲ್ಲಿ ಹೋಲಿಸಬಹುದಾದ ಇನ್ನೊಂದು ಗ್ರಂಥವಿಲ್ಲ. ಇದನ್ನು ಅಭ್ಯಾಸ ಮಾಡಿದವನು ಕೃಷ್ಣನ ಪರಿಶುದ್ಧ ಭಕ್ತಿ ಸೇವೆಯ ಜ್ಞಾನಕ್ಕೆ ಎತ್ತರಿಸಲು ಪಡುತ್ತಾನೆ. ಎಸ್, ಕೃಷ್ಣ ಕರ್ಣಾಮೃತ ಯಾರು ಬರೆದದ್ದು? ಎಸ್, 1 ನಿಮಿಷ. ಎಸ್, ಯಾರು ಬರೆದದ್ದು? ಬಿಲ್ವಮಂಗಲ ಠಾಕೂರ್. ಬಿಲ್ವಮಂಗಲ ಠಾಕೂರ್ ಬರ್ತಾವದು. ಚೇತನ ಎಂತ ಹೇಳ್ತಾರೆ? 3 ಲೋಕಕ್ಕೆ ಹೋಲಿಸಬಹುದು ಇನ್ನೊಂದು ಗ್ರಂಥವಿಲ್ಲ ಅಂತೆ. ಹಾಗೆ ಚತುರ್ಮಾಮಗೆ ತುಂಬಾ ಇಷ್ಟವಾದ ಗ್ರಂಥ. ಅಡ್ವಾನ್ಸ್ ಡಿವೋಟಿ ಪ್ರಭುದೇವ ಹೇಳುವಂಥದ್ದು. ಬಿಲ್ವಮಂಗಲ ಠಾಕೂರ್ ವಾಸ್ ಅಡ್ವಾನ್ಸ್ ಡಿವೋಟಿ. ಎಷ್ಟು? 308. ಸೌಂದರ್ಯ ಮಾಧುರ್ಯ ಕೃಷ್ಣ ಲೀಲಾರಾವಾದಿ ಸೇ ಜಾನೆ ಹೇ ಕರ್ಣಾಮೃತ ಪದೇ ನಿರಾವಾದಿ. ಯಾರು ಸತತ ಕೃಷ್ಣ ಕರ್ಣಾಮೃತವನ್ನು ಓದುತ್ತಾರೋ ಅವರಿಗೆ ಕೃಷ್ಣನ ಲೀಲೆಯ ಸೌಂದರ್ಯ ಮತ್ತು ಮಾಧುರ್ಯದ ಸವಿ ತಿಳಿಯುತ್ತದೆ. ನೋಡಿ, ಇದಕ್ಕೆ ಹೋಗೋದಿರುವಂಥದ್ದು ಅಂತಂದ್ರೆ, ಬೇರೆ ಯಾವ ಪುಸ್ತಕ ಓದುವ ಮುಂಚೆ ನನ್ನ ಪುಸ್ತಕ 6 ಬಾರಿ ಎಲ್ಲ ಪುಸ್ತಕ ಓದ್ಬೇಕಂದ್ರೆ ಪ್ರಭುಪಾದ, ಮತ್ತೆ ಇದನ್ನು ಓದ್ಲಿಕ್ಕೆ ಹೋಗ್ಬೇಕು. ಇಲ್ಲ ಎಂತಾಗ್ತದೆ, ಇಲ್ಲದ್ರೆ ನಾವು ಜಾರಿ ಬೀಳುವ ಸಾಧ್ಯತೆ ಉಂಟು. 309. ಬ್ರಹ್ಮ ಸಂಹಿತ ಕರ್ಣಾಮೃತ ದೂಹಿ ಪುಂತಿ ಪಾನ ಮಾರತ್ನ ಪ್ರಾಯ ಪಾಯಿ ಆಯ್ಲ ಸಂಗೇಲಾನ. ಶ್ರೀ ಚತುರ್ಮಾಪಗಳು ಬ್ರಹ್ಮ ಸಂಹಿತ ಮತ್ತು ಕೃಷ್ಣ ಕರ್ಣಾಮೃತ ಎಂಬೆರಡು ಗ್ರಂಥಗಳೆಂದರೆ ಮೌಲಿಕ ರತ್ನಗಳೆಂದು ಗಣಿಸಿದ್ದರು. ಅದರಿಂದ ಅವರು ತಮ್ಮ ಮರುಪ್ರಯಾಣದಲ್ಲಿ ಇವೆರಡು ಗ್ರಂಥಗಳನ್ನು ತೆಗೆದುಕೊಂಡರು. ಒಂದು ಸೌತ್ ಇಂಡಿಯಾ ಹೋಗುವಾಗ ಆದಿಕೇಶ್ವರ ಟೆಂಪಲ್ ಅಲ್ಲಿ ಬ್ರಹ್ಮ ಸಂಹಿತ ತಗೊಳ್ತಾರೆ. ಮತ್ತೆ ಇಲ್ಲಿ ಪಂಡರಾಪುರದಲ್ಲಿ ಅಲ್ಲಿ ಇದನ್ನು ತಗೊಳ್ತಾರೆ. ಎಸ್, ಶ್ಲೋಕ 310. ತಾಪಿ ಸ್ನಾನಕಾರಿ ಐಲಾ ಮೈ ಸ್ಮತಿ ಪೂರೆ ನಾನಾ ತೀರ್ಥ ದೇಖಿತಾ ನರ್ಮದಾರಾ ತೀರೆ. ಹನುಮಂತ ಮತ್ತು ಭಾವದ ಬೈ ಚರಣಾನಂದ ಭಕ್ತಿ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಚತುರ್ಮಾಪಗಳು ಅನಂತರ ತಾಪಿ ನದಿಯ ದಂಡೆಗೆ ಬಂದರು. ಅಲ್ಲಿ ಸ್ನಾನವನ್ನು ಮಾಡಿದ ಮೇಲೆ ಮಹಿ ಸ್ಮತಿ ಪುರಕ್ಕೆ ಹೋದರು. ಅವರು ಅಲ್ಲಿರುವಾಗ ನರ್ಮದಾ ನದಿಯ ದಂಡೆಯ ಮೇಲಿರುವ ಅನೇಕ ಪವಿತ್ರ ಸ್ಥಳಗಳನ್ನು ನೋಡಿದರು. ಈ ರೀತಿ ಚತುರ್ಮಾಪ ಹೋಗುವಂತಹ ಜಾಗ. ತಾಪಿ ನದಿಯನ್ನು ತಾಪ್ತಿ ಎಂದು ಕರೆಯುತ್ತಾರೆ. ನದಿಯ ಉಗಮ ಸ್ಥಾನವು ಮುಲ್ತಾಯಿ ಪರ್ವತದಲ್ಲಿದೆ. ನದಿಯು ಪಶ್ಚಿಮಕ್ಕೆ ಸೌರಾಷ್ಟ್ರದಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮಹಿಷ್ಮತಿ ಪುರವನ್ನು ಮಹೇಶ್ವರ ಸಹದೇವನು ಜಯಿಸಿದನೆಂದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಪಾಂಡವರ ಕೊನೆಯ ಸಹೋದರನಾದ ಸಹದೇವನು ದೇಶದ ಈ ಭಾಗವನ್ನು ಜಯಿಸಿದನು. ಮಹಾಭಾರತದಲ್ಲಿ ಹೇಳಿದಂತೆ. 1 ನಿಮಿಷ. ಮಹಾಭಾರತದಲ್ಲಿ ಹೇಳಿದಂತೆ. ಓಕೆ. ತಥೋ ರತ್ನಾನಿ ಉಪದಾಯ ಪುರಿ ಮಹಿಷ್ಮಾತಿ ಯಯೌ ತತ್ರ ನೀಲೇನ ರಾಜ್ಞ ಸ ಚಕ್ರೆ
ಯುದ್ಧಾಂ ನರಾಶವ. ರತ್ನಗಳನ್ನು ಪಡೆದುಕೊಂಡು ಸಹದೇವನು ಮಾಹಿಷ್ಮತಿಗೆ ತೆರಳಿ ನೀಲರಾಜನೊಂದಿಗೆ ಹೋರಾಡಿದನು. ಎಸೆದು ಪಾಂಡವರು. ಓಕೆ, ಈಗ 311 ಧನುಸ್ತೀರ್ಥ ದೇಕಿ ಕರಿಲ ನಿರ್ವಿಂಧ್ಯಾಯತೆ ಸ್ನಾನೆ ಋಷಿಯಾ ಮುಖ ಗಿರಿ ಆಯ್ಲ ದಂಡಕಾರಣ್ಯೆ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜಯ. ಪ್ರಭುಗಳು ಮುಂದೆ ಧನುಸ್ ತೀರ್ಥಕ್ಕೆ ಬಂದು ನಿರ್ವಿಂಧ್ಯ ನದಿಯಲ್ಲಿ ಸ್ನಾನವನ್ನು ಮಾಡಿದರು. ತದನಂತರ ಅವರು ಋಷ್ಯಮೂಕ ಪರ್ವತಕ್ಕೆ ಬಂದು ಅಲ್ಲಿಂದ ದಂಡಕಾರಣ್ಯಕ್ಕೆ ಹೋದರು. ಎಸ್, ಈಗ ಯಾರೆಲ್ಲ ಈ ಧನುಷ್, ಓಕೆ, ಒಂದು ನಿಮಿಷ ಭಾವಾರ್ಥ ನೋಡುವ. ಕೆಲವರ ಪ್ರಕಾರ ಋಷ್ಯಮೂಕ ಪರ್ವತದ ಸಾಲು ಬಳ್ಳಾರಿ ಜಿಲ್ಲೆಯ ಹಂಪಿ ಗ್ರಾಮದಿಂದ ಪ್ರಾರಂಭವಾಗುತ್ತದೆ. ಪರ್ವತ ಸಾಲು ತುಂಗಭದ್ರಾ ನದಿಯ ದಂಡೆಗೆ ಹಬ್ಬುತ್ತಾ ಸಾವಕಾಶವಾಗಿ ಹೈದರಾಬಾದ್ ಸಂಸ್ಥಾನವನ್ನು ತಲುಪುತ್ತದೆ. ಕೆಲವರ ಅಭಿಪ್ರಾಯದ ಪ್ರಕಾರ ಈ ಪರ್ವತವು ಮಧ್ಯ ಪ್ರದೇಶದಲ್ಲಿದ್ದು ಇದಕ್ಕೆ ಈಗಿನ ರಾಂಪ ಅನ್ನುವ ಹೆಸರಿದೆ. ದಂಡಕಾರಣ್ಯವು ವಿಶಾಲ ಪ್ರದೇಶವಿದ್ದು ಉತ್ತರಕ್ಕೆ ಖಾನ ದೇಶದಿಂದ ಪ್ರಾರಂಭವಾಗಿ ದಕ್ಷಿಣ ಅಹಮದ್ ನಗರದವರೆಗೆ ಹಬ್ಬಿ ನಾಸಿಕ ಮತ್ತು ಔರಂಗಾಬಾದ್ ಮೂಲಕ ಹೋಗುತ್ತದೆ. ಗೋದಾವರಿ ನದಿಯ ಈ ಪ್ರದೇಶದ ನೆಲದಲ್ಲಿ ಹರಿಯುತ್ತದೆ. ಇಲ್ಲಿ ವಿಶಾಲ ಅರಣ್ಯವಿದ್ದು ಶ್ರೀರಾಮಚಂದ್ರನು ವಾಸಿಸುತ್ತಾನೆ. ಯಾರೆಲ್ಲ ದಂಡಕಾರಣ್ಯಕ್ಕೆ ಹೋಗಿದ್ದೀರಿ? ಎಸ್, ದಂಡಕಾರಣ್ಯ ಫಾರೆಸ್ಟ್ಗೆ ಯಾರೆಲ್ಲ ಹೋಗಿದ್ದೀರಿ? ಹರೇ ಕೃಷ್ಣ. ಯಾರಾದ್ರೂ ಇದ್ದೀರಾ ಹೋದವರು? ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ. ಯಾರಿಲ್ಲ ಹೋದವ್ರು? ಯಾರಿಲ್ವಾ? ಇಲ್ಲ ಪ್ರಭುಜಿ. ಯಾರಿಲ್ವಾ? ಪ್ರಭುಜಿ. ಹಾಗಾಗಿ ಇಲ್ಲಿ ಇದಕ್ಕೆ ಸೇರ್ತದೆ ಅಂತ. ಯಾವುದು? ಈಗ ಚೇತನ ಹೋಗುವ ಜಾಗ ಬಳ್ಳಾರಿ ಜಿಲ್ಲೆಯಾಗಿ ಹಂಪಿ ಗ್ರಾಮದಿಂದ ಪ್ರಾರಂಭವಾಗಿ ಮತ್ತೆ ಆಚೆಯಿಂದ ತುಂಗಭದ್ರಾ ನದಿ ದಂಡೆಗೆ ಹಬ್ಬುತ್ತಾ ಹೈದರಾಬಾದ್ ಸಂಸ್ಥಾನ ತಲುಪುತ್ತದೆ. ಕೆಲವು ಅಭಿಪ್ರಾಯ ಪ್ರಕಾರ ಈ ಪರ್ವತವು ಮಧ್ಯಪ್ರದೇಶದಲ್ಲಿ ಇತ್ತು. ರಾಂಪ ದಂಡಕಾರಣ್ಯ ವಿಶಾಲ ಪ್ರದೇಶದ್ದು ಉತ್ತರಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಈ ಜಾಗಕ್ಕೆಲ್ಲ ಹೋಗ್ತಾರೆ. ಇದು ಮೇನ್ ಆಗಿ ಚೇತನ ಹೋಗುವ ಜಾಗ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 312. ಸಪ್ತಾತಾಲ ವೃಕ್ಷ ದೇಕೆ ಕಾನನ ಭೀತಾರ ಅತಿ ವೃದ್ಧ ಅತಿ ಸ್ಥೂಲ ಅತಿ ಉಚ್ಚ ತಾರ. ಅನುವಾದ ಮತ್ತು ಭಾವಾರ್ಥ ಚರಣ ಭಕ್ತಿ ಶ್ರೀ ಶ್ರೀಚಂದ್ರಮಾಪಗಳು ಅನಂತರ ದಂಡಕಾರಣ್ಯ ಅಡವಿಯಲ್ಲಿ ಸಪ್ತತಾಳ ಅನ್ನುವ ಸ್ಥಳವನ್ನು ನೋಡಿದರು. ಅಲ್ಲಿರುವ 7 ತಾಳೆ ವೃಕ್ಷಗಳು ಅತ್ಯಂತ ಹಳೆಯ, ಬಹು ದಪ್ಪವಾಗಿ ಮತ್ತು ಎತ್ತರವಾಗಿದ್ದವು. ದಂಡಕಾರಣ್ಯ ಫಾರೆಸ್ಟ್ ಅಲ್ಲಿ ಈ ರೀತಿ ಇತ್ತು. ಎತ್ತರವಾದದ್ದು, ಹಳೆಯ, ದಪ್ಪವಾಗಿ, ಎತ್ತರವಾದದ್ದು. ಓಕೆ, ಭಾವಾರ್ಥ ಸಪ್ತ ತಾಲ ಅನ್ನುವ ಹೆಸರನ್ನು ರಾಮಾಯಣದ ಕಿಶಿಗಿಯಿಂದ ಕಂಡ ವಿಭಾಗದಲ್ಲಿ ಪ್ರಸ್ತಾಪಿಸಿದ್ದಾರೆ. ಇದನ್ನು 11 ಮತ್ತು 12ನೇ ಅಧ್ಯಾಯಗಳಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್, ಈಗ ಚೇತನ್ಮಾಪ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಹಾಗಾಗಿ ಚೇತನ್ಮಾಪಗೆ ಎಲ್ಲ ಗೊತ್ತುಂಟು ಯಾವ್ದೆಲ್ಲ ಜಾಗ ಎಂತೆಲ್ಲ ಆಗಿದೆ. ಎಸ್, 313. ಸಪ್ತಾತಾಲ ದೇಕಿ ಪ್ರಭು ಆಲಿಂಗನ ಕೈಲ ಶರೀರೆ ಸಪ್ತಾತಾಲ ವೈಕುಂಠೆ ಚಲೀಲ. 7 ತಾಳೆ ವೃಕ್ಷಗಳನ್ನು ನೋಡಿ ಶ್ರೀ ಚೇತನ್ಮಾಪಗಳು ಅವುಗಳನ್ನು ಅಪ್ಪಿಕೊಂಡರು. ನಾನು ಹೇಳಿದೆ ಚೇತನ್ಮಾಪ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅದರಿಂದ ಅವುಗಳೆಲ್ಲವೂ ಆಧ್ಯಾತ್ಮಿಕ ಲೋಕವಾದ ವೈಕುಂಠ ಲೋಕಕ್ಕೆ ಮರಳಿದವು. ಅಂದ್ರೆ ಇಮಿಡಿಯೇಟ್ ಸ್ಮರಣೆ ಬರ್ತದೆ. ಹೇಗೆ ಅಂದ್ರೆ ರಾಮನಾಗಿರುವಾಗ ಅಲ್ಲಿ ಬಂದು ಎಂತೆಲ್ಲ ಮಾಡಿದ ಅದು ಇಮಿಡಿಯೇಟ್ ಚೇತನ್ಮಾಪಗೆ ಬರ್ತದೆ.
ಶ್ಲೋಕ 314. ಶೂನ್ಯ ಸ್ಥಳ ದೇಕಿ ಲೋಕೆ ರಹಾಯಿಲ ಚಮತ್ಕಾರ ಲೋಕೆ ಕಹೆ ಸನ್ಯಾಸಿ ರಾಮ ಅವತಾರ. ನೋಡಿ, 7 ತಾಳೆ ವೃಕ್ಷಗಳು ವೈಕುಂಠ ಲೋಕಕ್ಕೆ ತೆರಳಿದ ಮೇಲೆ ಪ್ರತಿಯೊಬ್ಬರು ಅವು ಹೋದವೆಂದು ಆಶ್ಚರ್ಯಪಟ್ಟರು. ಜನರು ಅನಂತರ ಹೇಳಲು ಪ್ರಾರಂಭಿಸಿದರು, ಶ್ರೀ ಚಂದ್ರಮಾಮಗಳು ಎಂದು ಕರೆಯಲ್ಪಡುವ ಈ ಸನ್ಯಾಸಿಯು ಪ್ರಭು ರಾಮಚಂದ್ರನ ಅವತಾರ ಇರಲೇಬೇಕು. ಜನರೆಲ್ಲ ಹೇಳ್ತಾ ಇದ್ದಾರೆ. ಈ ವೃಕ್ಷಗಳೆಲ್ಲ ವೈಕುಂಠ ಲೋಕ ಹೋದ ಮೇಲೆ. ಶ್ಲೋಕ 115. ಶರೀರೆ ತಾಲ ಗೆಲೆ ಶ್ರೀ ವೈಕುಂಠ ಧಾಮ ಐಚೆ ಶಕ್ತಿಕಾರ ಹಯ ವಿನಾಯಕ ರಾಮ. 7 ತಾಳೆ ವೃಕ್ಷಗಳನ್ನು ಪಾರಮಾರ್ಥಿಕ ವೈಕುಂಠ ಲೋಕಕ್ಕೆ ಕಳಿಸುವ ಶಕ್ತಿ ಪ್ರಭು ರಾಮಚಂದ್ರನಿಗೊಬ್ಬನಿಗೆ ಇದೆ. ಯಾರಿಗೆಲ್ಲ ಆಗ್ತದೆ? ಯಾರಾದ್ರೂ ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾರಾದ್ರೂ ಸೈಂಟಿಸ್ಟ್ನವರಿಗೆ ಇದನ್ನ ಮಾಡ್ಲಿಕ್ಕೆ ಆಗ್ತದ? ಕಳಿಸ್ಲಿಕ್ಕೆ ಆಗ್ತದ ಯಾರಿಗಾದ್ರೂ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಮತ್ತೆ ಯಾರಿಗೆ ಆಗ್ತದೆ ಮಾಡ್ಲಿಕ್ಕೆ ಇದನ್ನು, ಈ ಚಮತ್ಕಾರ? ಭಗವಂತನಿಗೆ ಮಾತ್ರ ಆಗುವಂತದ್ದು. ಭಗವಂತ ಮಾಡ್ತಾನೆ ಚಮತ್ಕಾರ. ಶ್ಲೋಕ 316. ಪ್ರಭು ಆಸಿ ಕೈಲಾ ಪಂಪ ಸರೋವರೆ ಸ್ನಾನ ಪಂಚಾವಟಿ ಆಸೀತ ಹಂಕರೀಲಾ ವಿಶ್ರಾಮ. ಶಿಶುಮಾಮಗಳು ಕೊನೆಗೆ ಪಂಪಾ ಸರೋವರಕ್ಕೆ ಬಂದರು, ಅಲ್ಲಿ ಸ್ನಾನವನ್ನು ಮಾಡಿದರು. ಅನಂತರ ಅವರು ಪಂಚವಟಿ ಅನ್ನುವ ಸ್ಥಳಕ್ಕೆ ಹೋಗಿ ವಿಶ್ರಾಂತಿ ಪಡೆದರು. ಪಂಪಕ್ಕೆ ಬರ್ತಾರಂತೆ. ಎಸ್. ಕೆಲವರ ಪ್ರಕಾರ ತುಂಗಭದ್ರಾ ನದಿಯ ಹಳೆಯ ಹೆಸರು ಪಂಪ. ಕೆಲವರ ಪ್ರಕಾರ ವಿಜಯನಗರ ರಾಜ್ಯದ ರಾಜಧಾನಿಯನ್ನು ಪಂಪಾ ತೀರ್ಥವೆಂದು ಕರೆಯುತ್ತಿದ್ದರು. ಕೆಲವರ ಪ್ರಕಾರ ಇನ್ನು ಹೈದರಾಬಾದ್ ಕಡೆಗೆ ಇರುವ ಆನೆ ಗುಂದಿಯ ಸಮೀಪಕ್ಕೆ ಇರುವ ಸರೋವರವೇ ಪಂಪ ಸರೋವರ. ತುಂಗಭದ್ರಾ ನದಿ ಕೂಡ ಇಲ್ಲಿಯೇ ಹರಿಯುತ್ತದೆ. ಪಂಪ ಸರೋವರದ ಬಗ್ಗೆ ವಿವಿಧ ಅಭಿಪ್ರಾಯಗಳು. ರೂಪಾದಿಗೆ ಎಲ್ಲ ಗೊತ್ತು, ಇದೆಲ್ಲ ಗೊತ್ತಿಲ್ಲದೆ ಬರೀಲಿಕ್ಕೆ ಆಗುದಿಲ್ಲ. ಸುಲಭ ಅಲ್ಲ, ತುಂಬಾ ಅಭಿಪ್ರಾಯ ಉಂಟು ಪಂಪಾ ನದಿಗೆ ಹೋಗಿ. ಈಗ 317. ನಾಸಿಕೆ ತ್ರಯಂಬಕ ದೇಕಿ ಗೇಲಾ ಬ್ರಹ್ಮಗಿರಿ ಕುಶಾವರ್ತೆ ಐಲಾಯಹನ್ ಜನ್ಮೀಲಾ ಗೋದಾವರಿ. ಶ್ರೀ ಚಂದ್ರಮಾಪುಗಳು ಅನಂತರ ನಾಸಿಕಕ್ಕೆ ಭೇಟಿಯನ್ನಿತ್ತರು. ಅಲ್ಲಿ ತ್ರಯಂಬಕವನ್ನನ್ನು ಶಿವ ನೋಡಿದ್ದರು. ಅನಂತರ ಅವರು ಬ್ರಹ್ಮಗಿರಿ ಮತ್ತು ಗೋದಾವರಿ ನದಿ ಜನ್ಮ ತಾಳಿದ ಕುಶಾವರ್ತಕ್ಕೆ ಹೋದರು. ಕುಶಾವರ್ತವು ಸಹ್ಯಾದ್ರಿಯ ಪಶ್ಚಿಮ ಘಟ್ಟದಲ್ಲಿದೆ. ಇದು ಪವಿತ್ರವಾದ ನಾಸಿಕದ ಹತ್ತಿರವಿದೆ. ಕೆಲವರ ಪ್ರಕಾರ ಇದರ ಹುಟ್ಟು ವಿಂಧ್ಯ ಕೋಲದಲ್ಲಿ ಆಗಿದೆ. ನೆಕ್ಸ್ಟ್ ಶ್ಲೋಕ 318. ಸಪ್ತ ಗೋದಾವರಿ ಐಲಾ ಕರಿ ತೀರ್ಥ ಬಹುತರ ಪುನರಾಪಿ ಐಲಾ ಪ್ರಭು ವಿದ್ಯಾನಗರ. ಶ್ರೀ ಚಂದ್ರಮಾಪುಗಳು ಬೇರೆ ಪವಿತ್ರ ಸ್ಥಳಗಳಿಗೆ ಸಂದರ್ಶನವಿತ್ತು. ಸಪ್ತ ಗೋದಾವರಿಗೆ ಬಂದರು. ಕೊನೆಗೆ ವಿದ್ಯಾನಗರಕ್ಕೆ ಮರಳಿ ಬಂದರು. ಎಂತ ಮಾಡ್ತಾರೆ? ಎಲ್ಲ ಸ್ಥಳಕ್ಕೆ ಸಂದರ್ಶನ ಇಡ್ತಾರೆ, ಮತ್ತೆ ಸಪ್ತ ಗೋದಾವರಿಗೆ ಬರ್ತಾರೆ. ಕೊನೆಗೆ ವಿದ್ಯಾನಗರ ಮರಳಿ ಬಂದರು. ಓಕೆ, ಶ್ರೀ ಚಂದ್ರಮಾಪುಗಳು ಹೀಗೆ ಗೋದಾವರಿ ನದಿಯ ಮೂಲದಿಂದ ಪ್ರಯಾಣ ಮಾಡುತ್ತಾ ಕೊನೆಗೆ ಹೈದರಾಬಾದ್ ಸಂಸ್ಥಾನಕ್ಕೆ ಬಂದರು. ಅವರು ಕೊನೆಯಲ್ಲಿ ಕಲಿಂಗಕ್ಕೆ ಬಂದರು. ಶ್ಲೋಕ 319. ರಾಮಾನಂದ ರಾಯ ಶುನಿ ಪ್ರಭು ರಾಗಮನ ಆನಂದೇ ಆಶಿಯ ಕೈಲ ಪ್ರಭು ಸಹ ಮಿಲನ. ರಾಮಾನಂದ ರಾಯರು ಶ್ರೀ ಚಂದ್ರಮಾಪುಗಳು ಆಗಮಿಸುವುದನ್ನು ಕೇಳಿ ಸಂತೋಷದಿಂದ ತಕ್ಷಣ ಅವರನ್ನು ಕಾಣಲು ಹೋದರು. ನೋಡಿ, ಇದು ಡಿಒಟಿ. ಈಗ ಚೇತನ್ ಬರುವುದನ್ನು ಗೊತ್ತಾಯ್ತು, ರಾಮಾನಂದ ಇಮಿಡಿಯೇಟ್ ಹೋಗ್ತಾನೆ. ಶ್ಲೋಕ 220.
ದಂಡವತ್ ಆನಾಪದೆ ಚರಣೆ ದರಿಯ ಆಲಿಂಗನ ಕೈಲ ಪ್ರಭು ತಾಂದ್ರೆ ಉತ್ಥಾನ. 220. ರಾಮಚಂದ್ರ ಶ್ರೀಧರ್ಮಗಳ ಪಾದಕಮಲಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಪ್ರಭುಗಳು ಅವರನ್ನು ಎಬ್ಬಿಸಿ ಅಪ್ಪಿಕೊಂಡರು. ಈಗ ರಾಮಚಂದ್ರಾಯ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ರಾಮಚಂದ್ರಾಯ ಶ್ರೀಧರ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರೀಧರ್ಮ ಎಂತ ಮಾಡ್ತಾ ಇದ್ದಾರೆ? ಅವರನ್ನು ಎಬ್ಬಿಸ್ತಾ ಇದ್ದಾರೆ, ಅಪ್ಪಿಕೊಳ್ತಾರೆ. ಎಬ್ಬಿಸಿ ಅವರನ್ನು ಅಪ್ಪಿಕೊಳ್ತಾರೆ. ಎಸ್, ಇವತ್ತಿಗೆ ನಿಲ್ಲಿಸುವ. ಕಂಟಿನ್ಯೂಸ್ ಕ್ಲಾಸ್ ಇತ್ತು. ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ನಾಳೆ ಕಂಟಿನ್ಯೂ ಮಾಡುವ. ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳಬಹುದು. ಎರಡು ಪ್ರಶ್ನೆ ಇಲ್ವಾ? ಪ್ರಶ್ನೆದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಓಕೆ. If you want to read scripture, should we read first Bhagavad Gita or can we read Krishna book? Hare Krishna book. First you should read Bhagavad Gita, then you should read Krishna book.